ಹಿಂದೂ ಯುವಕ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಶ್ರೀರಾಮನ ಬಗ್ಗೆ ಪೋಸ್ಟ್ ಹಾಕಿದ್ದಕ್ಕೆ ಎಸ್ಡಿಪಿಐ ಕಾರ್ಯಕರ್ತರಿಂದ ಹಿಂದೂ ಯುವಕನ ಮನೆಗೆ ದಾಳಿ ನಡೆಸಿ ಹಲ್ಲೆ ನಡೆಸಿದ ಘಟನೆ ಉಪ್ಪಿನಂಗಡಿಯಲ್ಲಿ ನಡೆದಿದೆ. ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ರಾಕ್ಷಸರಂತೆ ವರ್ತಿಸಿದ 5 ಜನ ಮುಸ್ಲಿಮರ ವಿರುದ್ಧ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಆರೋಪಿಗಳನ್ನು 48 ಗಂಟೆಗಳಲ್ಲಿ ಬಂಧಿಸದೇ ಇದ್ರೆ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ಗೆ ಹಿಂದೂ ಜಾಗರಣ ವೇದಿಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವಂತೆ ಎಚ್ಚರಿಕೆ ನೀಡಿದೆ. ನಿನ್ನೆ ರಾತ್ರಿ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಆದರ್ಶ ನಗರದಲ್ಲಿ ರಾತ್ರಿ ಸುಮಾರು 10 ಗಂಟೆಗೆ ಸರಿಯಾಗಿ ಹಿಂದೂ ಮನೆಗೆ ಅಕ್ರಮವಾಗಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರವೇಶವನ್ನು ಮಾಡಿ ದಾಂಧಲೆಯನ್ನ ಮಾಡಿ ಮಹಿಳೆಯರಿಗೆ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಮನೆಯಲ್ಲಿದ್ದಂತ ಒಂದು ಕಾರು ಅದನ್ನ ಜಖಂಗೊಳಿಸಿ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿರುತ್ತಾರೆ. ಈ ಘಟನೆಯನ್ನ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ತಾಲೂಕು ಬಲವಾಗಿ ಖಂಡಿಸುತ್ತದೆ. ಈಗಾಗಲೇ ಆ ಮನೆಯವರಿಗೆ ಧೈರ್ಯವನ್ನ ಹೇಳುವಂತ ಕೆಲಸ ಹಿಂದೂ ಜಾಗರಣ ವೇದಿಕೆ ಮಾಡಿದೆ. ನಾವೆಲ್ಲರೂ ಆಲೋಚನೆ ಮಾಡುವಂತ ಸಂಗತಿ ಏನಂದ್ರೆ, ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಹಿಂದೂ ಸಮಾಜದ ಮೇಲೆ, ಹಿಂದೂ ಮನೆಯ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡುವಂತದ್ದು, ಜೀವ ಬೆದರಿಕೆಯನ್ನು ಮಾಡುವಂತದ್ದು, ಜೊತೆಗೆ ಕೋಮು ಗಲಭೆಗೆ ಕೋಮು ಸಾಮರಸ್ಯವನ್ನ ಹಾಳು ಮಾಡುವಂತಹ ಘಟನೆಯನ್ನು ನಡೀತಾ ಇದೆ. ಈಗಾಗಲೇ ನಾವು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದೇವೆ. ಬಂಟ್ವಾಳದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಂದು ಆಗ್ರಹವನ್ನ ಕೂಡ ಮಾಡಿದ್ದೇವೆ. ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ರಿಯಾಜ್ ಫರಂಗಿಪೇಟೆ ಎನ್ನುವಂತ ಅವರ ನಾಯಕನ ಹೇಳಿಕೆಯಿಂದ ಪ್ರಚೋದನೆಗೊಂಡಂತ ಎಸ್ಡಿಪಿಐನ ಕಾರ್ಯಕರ್ತರು ಇಡೀ ಜಿಲ್ಲೆಯಲ್ಲಿ ಹಿಂದೂ ನಾಯಕರನ್ನ ಗುರಿಯಾಗಿ ಇಟ್ಟುಕೊಂಡು ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಒಂದು ಅಂಗವೇ ನಿನ್ನೆ ಉಪ್ಪಿನಂಗಡಿಯ ಆದರ್ಶ ನಗರದ ಮನೆಗೆ ನುಗ್ಗಿದಂತ ಒಂದು ವ್ಯವಸ್ಥೆ. ಮೊನ್ನೆ ನಾವು ಆಗ್ರಹಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ, ಯಾವುದೇ ರೀತಿಯ ಆರೋಪಿಗಳ ಮೇಲೆ ಕೇಸನ್ನ ದಾಖಲಿಸುವಂತದ್ದು, ಅವರು ಬಂಧಿಸುವಂತ ಕೆಲಸವನ್ನ ನಡೆಯಲಿಲ್ಲ. ಒಂದಷ್ಟು ದಿವಸಗಳ ಸಮಯದ ಅವಕಾಶವನ್ನು ಕೊಟ್ಟಿದ್ದೇವೆ, ಆದ್ರೆ ಇನ್ನು ನಮ್ಮ ತಾಳ್ಮೆ ಕೆಟ್ಟದ್ದೇ. ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆ ಆಗ್ರಹಪೂರ್ವಕವಾಗಿ ನಾವೊಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಉಪ್ಪಿನಂಗಡಿ ಘಟನೆಯನ್ನ ಕೇಂದ್ರವಾಗಿಟ್ಟುಕೊಂಡು ನಿನ್ನೆ ನಡೆದಂತಹ ಉಪ್ಪಿನಂಗಡಿ ಘಟನೆಯ ಆರೋಪಿಗಳನ್ನ ಮುಂದಿನ 48 ಗಂಟೆಯ ಒಳಗೆ ಬಂಧಿಸಬೇಕು. 48 ಗಂಟೆಯ ಒಳಗೆ ಬಂಧಿಸದಿದ್ರೆ ಮುಂದೆ ನಡೆಯುವಂತಹ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತವೇ ಕಾರಣವಾಗುತ್ತದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಹಿಂದೂ ಜಾಗರಣ ವೇದಿಕೆ ಕೈಗಟ್ಟಿಕೊಳ್ತಿಲ್ಲ. ಯಾಕಂದ್ರೆ ಸಮಾಜದ ಶಾಂತಿಯನ್ನ ಕಾಪಾಡಬೇಕು ಎನ್ನುವಂತ ಒಂದೇ ಉದ್ದೇಶದಿಂದ ನಾವು ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಸಹಕಾರವನ್ನ ಕೊಡ್ತಾ ಇದ್ದೇವೆ. ಆಗ್ರಹಪೂರ್ವಕವಾದ ವಿನಂತಿ, ಮತ್ತೊಮ್ಮೆ 48 ಗಂಟೆಯ ಒಳಗೆ ಉಪ್ಪಿನಂಗಡಿಯ ಆದರ್ಶ ನಗರದಲ್ಲಿ ನಡೆದಂತ ಆ ಘಟನೆಯ ಆರೋಪಿಗಳನ್ನ ಬಂಧಿಸದಿದ್ದಲ್ಲಿ ಇಡೀ ಉಪ್ಪಿನಂಗಡಿಯ ಪೊಲೀಸ್ ಠಾಣೆ ಎದುರು ಮುತ್ತಿಗೆಯನ್ನು ಹಾಕಿ ಇಡೀ ಉಪ್ಪಿನಂಗಡಿಯಲ್ಲಿ ಮತ್ತೆ ಯಾವುದೇ ನಡೆಯುವಂತ ಘಟನೆಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಹೊಣೆ ಆಗ್ತದೆ. ಈ ಮೂಲಕ ನಾವು ಇಡೀ ಹಿಂದೂ ಸಮಾಜ ಒಟ್ಟಾಗಿದ್ದುಕೊಂಡು ಈ ಘಟನೆಯನ್ನು ಖಂಡಿಸ್ತೇವೆ. 48 ಗಂಟೆಯ ಕಾಲಾವಕಾಶವನ್ನು ತಮಗೆ ಇಲಾಖೆಗೆ ನೀಡ್ತಾ ಇದ್ದೇವೆ.